ಅದು ನಂದಿನಿ ಮತ್ತು ನಳಿನಿ ನದಿಗಳು ಹಾದು ಹೋಗುವಂತಹ ಊರು. ಸಮೀಪದಲ್ಲೇ ಜಾರಂತಾಯನ ಸನ್ನಿಧಿ. ಇಲ್ಲಿ ಅಭೂತಪೂರ್ವವಾದ ಕೆಸರಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು. ಹಿರಿಯ ಕಿರಿಯ ಮಕ್ಕಳು ಎನ್ನತೆ ಪೊಲೀಸ್ ಕಮಿಷನರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಸರಿನಲ್ಲಿ ಮಿಂದೆದ್ದು ಖುಷಿಪಟ್ಟರು. ಹೌದು, ವಿಜಯ ಯುವ ಸಂಗಮ ಸಾಮಾಜಿಕ ಕಾರ್ಯಗಳಲ್ಲಿ ಜಿಲ್ಲೆಯಲ್ಲಿಯೇ ಮೊದಲ ಪಂಕ್ತಿಯಲ್ಲಿ ಕಾಣುವ ಹೆಸರು. ಎಕ್ಕಾರು ಎಂಬ ಗ್ರಾಮೀಣ ಪ್ರದೇಶದ ಬಡಕೆರೆ ಜಾರಂದಾಯನ ಮಡಿಲಲ್ಲಿ ಕಳೆದ 25 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಸಂಸ್ಥೆ ವಿಜಯ ಯುವ ಸಂಗಮ ಕೇವಲ ವಾರ್ಷಿಕೋತ್ಸವಕ್ಕೆ ಸೀಮಿತವಾಗಿರಲಿಲ್ಲ. ತಮ್ಮ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದೆ. ವಿಜಯ ಯುವ ಸಂಗಮಕ್ಕೆ ಇದೀಗ 25ರ ಹರೆಯ. ನಾನಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಸಂಸ್ಥೆ ಈ ಬಾರಿ ವರ್ಷವಿಡೀ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಯುವ ಪೀಳಿಗೆಗೆ ಮಣ್ಣಿನ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರ ಕೆಸರಡೊಂಜಿ ದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಕೆಸರಿನಲ್ಲಿ ಓಟ, ಹಿಮ್ಮುಖ ಓಟ, ನಿಧಿ ಶೋಧ, ಹಗ್ಗ ಜಗ್ಗಾಟ ಹೀಗೆ 10 ಹಲವು ಬಗೆಯ ಕ್ರೀಡೆಗಳು ನಡೆದವು. ಇದರಲ್ಲಿ ವಿಶೇಷವೆಂದರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭಾಗವಹಿಸಿ ಕೆಸರಿನ ಗದ್ದೆಗೆ ಇಳಿದು ಆಟಕೂಟದಲ್ಲಿ ಪಾಲ್ಗೊಂಡ್ರು. ಅಷ್ಟೇ ಏಕೆ, ಹಿಮ್ಮುಖ ಓಟದಲ್ಲಿ ಪಾಲ್ಗೊಂಡು ಬಹುಮಾನವನ್ನ ಪಡ್ಕೊಂಡ್ರು. ಕೆಸರ ಕೈ ಕೆಸರಾದರೆ ಬಾಯಿ ಮೊಸರೊಂದು ಹಿರಿಯರನ್ನ ಗಾದೆ. ಇನ್ನು ಕೆಸರ ಕುರ್ಚಿಯಿಂದ ಅವೇ ನಂಗೆ ಬದುಕಿನ ಕೊರ್ತುಂಡು, ಅವೇ ನಂಗೆ ಜೀವನವನ್ನು ಕೊರ್ತುಂಡು ಅಂಡ ಇನಿತ ಜವನಿರ ಪುಣ್ಯವಂತರ ದಯಪಂಡೆ ಅಂದುಕೊಂಡ ಇನಿ ಬಾರಿ ಶೋಕು ಶಾಮ್ಯಾನ ಪಾಡ್ದು ಅಲಂಕಾರ ಮಾಡ್ತದೆ ಮೈಕಟ್ಟಿದ್ದು ನಿಕ್ಲೇನು ಕೆಸರಿಗೆ ಒಂಜಿ ದಿನ ಬಲೆ ಎಂದು ಲೆಪ್ಪು ನಂಚಿನ ಒಂದು ಕಾರ್ಯಕ್ರಮ. ನಿಕ್ಲೇನ ರಂದು ನಂಚಿನ ನಿಕ್ಲೇನ ಬಲೆ ಕೆಸರಿಗೆ ಒಂಜಿ ದಿನ ಗೊಬ್ಬುಲೆ ಬೇರೆ ಮಾಡ್ತೇನೆ ಅದು ಗೊಬ್ಬುಲೇನು ಹಂಚಿನ ದಿನ ಇನಿ ಬಹುಶಃ ನಿಖಿಲ್ ಮಾತಾ ಪುಣ್ಯವಂತೇರೆ. ಮಕ್ಕಳೆಲ್ಲರೂ ನಿಖಿಲ್ ಬಂದಿದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮ್ಮ ಮಕ್ಕಳಿಗೆಲ್ಲ ಆಡಿಸ್ಬೇಕು ಅಂತಂದು ಇಲ್ಲಿ ಬಂದು ಭಾಳ ಸಂತೋಷ ಆಗ್ತಾ ಇದೆ. ನನ್ನ ಅಭಿಪ್ರಾಯದಲ್ಲಿ ಯಾರಿದ್ರು ಆಯೋಜಕರಿದ್ದೀರಿ, ಇದು ಹಳ್ಳಿ ಹಳ್ಳಿಲೂ ಆಗಬೇಕು ಈ ಥರ ಕಾರ್ಯಕ್ರಮ. ಯಾವ ರೀತಿ ಇಲ್ಲಿ ನೇಮೋತ್ಸವಗಳು, ದೇವಸ್ಥಾನಗಳು ಮತ್ತು ನಾಗ ಪೂಜೆ ಮತ್ತು ಉರುಸು ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜಾತಿ ಧರ್ಮದವ್ರು ಮಾಡ್ತಾರೆ. ಆ ಪ್ರಕಾರ ಇದು ಹಳ್ಳಿ ಹಳ್ಳಿ ಈ ಥರ ಕಾರ್ಯಕ್ರಮ ಆದಾಗ ಮಾತ್ರ ನಮ್ಮ ಸಂಸ್ಕೃತಿಯನ್ನು ನಾವು ಮುಂದಿನ ಜನ್ರೇಷನ್ಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ವೇದಿಕೆಯಲ್ಲಿ ಭಾಳ ಗಣ್ಯಾತಿ ಗಣ್ಯರು ಇದ್ದಾರೆ, ಒಳ್ಳೆಯ ನಟ ನಟಿಯರಿದ್ದಾರೆ. ನಮ್ಮ ಅಧ್ಯಕ್ಷರು. ವಿಜಯ ಯುವ ಸಂಗಮದ ಈ ಕಾರ್ಯಕ್ರಮ ಮಾಮೂಲಿ ಕಾರ್ಯಕ್ರಮಕ್ಕಿಂತ ಭಿನ್ನವಾಗಿತ್ತು. ಪ್ರವೇಶ ದ್ವಾರ ಹಸಿತಾಳೆ ಮರಗರಿಯಿಂದ ನಿರ್ಮಾಣಗೊಂಡ್ರೆ ಕಾರ್ಯಕ್ರಮದ ವೇದಿಕೆ ಸುಮಾರು 1000ದಷ್ಟು ಅಡಿಕೆ ಮರದ ಹಾಳೆ, ತೆಂಗಿನ ಎಳೆಯ ಗರಿ ಮತ್ತಿತರ ವಸ್ತುಗಳಿಂದ ನಿರ್ಮಾಣಗೊಂಡಿದ್ದು, ವೇದಿಕೆಯ ಮುಂಭಾಗ ಅಕ್ಕಿಮುಡಿ, ತುಪ್ಪೆ, ತೆಂಗಿನ ಗರಿಯಿಂದ ನಿರ್ಮಾಣಗೊಂಡ ಆಕೃತಿಗಳು ಗಮನ ಸೆಳೆದ್ವು. ಸಮೀಪದಲ್ಲೇ ಇನ್ನೊಂದು ಗದ್ದೆಯಲ್ಲಿ ನಾನಾ ಬಣ್ಣದ ನೀರನ್ನ ಚಿಮ್ಮಿಸುವ ಕಾರಂಜಿ ಆಕರ್ಷಣೀಯವಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವು ರೀತಿಯ ಮಳಿಗೆಗಳು, ವಸ್ತು ಪ್ರದರ್ಶನ, ವಿವಿಧ ಬಗೆಯ ತಿಂಡಿಗಳು, ಕೃಷಿಕರಿಗೆ ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳುವ ಉಚಿತ ಅವಕಾಶ ಮಾಡಿಕೊಡಲಾಗಿತ್ತು. ಮಣ್ಣಿನ ಪಾತ್ರೆಗಳು ಪ್ರದರ್ಶನ ಮಾರಾಟದ ಜೊತೆ ಸ್ಥಳದಲ್ಲಿಯೇ ಮಣ್ಣಿನ ಪಾತ್ರೆಗಳನ್ನು ಮಾಡುವ ಪ್ರಾತ್ಯಕ್ಷಿಕೆ ಇದ್ದು, ಮಕ್ಕಳು, ಸಾರ್ವಜನಿಕರು ತಾವು ಸ್ವತಃ ಪಾತ್ರೆ ರಚನೆಗೆ ಪ್ರಯತ್ನಿಸಿದ್ರು. ತುಳುನಾಡಿನಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆಯುತ್ತಾ ಇದ್ದ ಹಲವು ಬಗೆಯ ಭತ್ತದ ಬೀಜಗಳು ಅಳಿದು ಹೋಗಿದ್ದು, ಅಂತಹ ಬೀಜಗಳ ಪ್ರದರ್ಶನ, ಬೆತ್ತದ ಬುಟ್ಟಿಗಳ ಪ್ರದರ್ಶನ ಮತ್ತು ಮಾರಾಟ ಗಮನ ಸೆಳೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಗೋಪೂಜೆಯಿಂದ ಪ್ರಾರಂಭಗೊಂಡರೆ ವೇದಿಕೆಯಲ್ಲಿ ಆಟಿಕಳೆಂಜ ಕುಣಿತದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತುಳು ಸಿನಿಮಾ ನಟ ನಟಿಯರು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಕಳೆ ಹೆಚ್ಚಿಸಿತು. ಒಟ್ಟಿನಲ್ಲಿ ಒಂದು ಭಿನ್ನವಾದ ಕಾರ್ಯಕ್ರಮ ನಡೆಯಿತು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ನಿಶಾಂತ್ ಶೆಟ್ಟಿ ಕಿಲಂಜೂರು, ನಮ್ಮ ಕುಡ್ಲಾ 24/7 ಕಿನ್ನಿಕೋಳಿ.